ಸದಾ ಒಂದಲ್ಲ ಒಂದು ಯಂತ್ರಗಳನ್ನು ಆವಿಷ್ಕಾರ ಮಾಡುವಂತಹ ಪುಷ್ಪರಾಜ್ ಅಮೀನವರು ಸ್ಪೆಷಲ್ ಪರ್ಸಸ್ ಬೋಟನ್ನು ತಯಾರಿಸಿದ್ದಾರೆ. ಇದನ್ನು ಶಾಸಕ ರಘುಪತಿ ಭಟ್ ಅವರು ವೀಕ್ಷಿಸಿದರು. ಹೆಜಮಾಡಿ ಕೋಡಿ ನದಿ ಕುದುರುವಿಗೆ ಭೇಟಿ ನೀಡಿ ಬೋಟಿನ ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸಿದರು ಶಾಸಕ ರಘುಪತಿ ಭಟ್. ಪುಷ್ಪರಾಜ್ ಅಮೀನ್ ಅವರು ತಯಾರಿಸಿರುವ 4 ಇಂಚು ನೀರಿನಲ್ಲಿಯೂ ಚಲಿಸುವ ಸಾಮರ್ಥ್ಯವನ್ನು ಹೊಂದಿರುವ ಬೋಟನ್ನು ಶಾಸಕ ರಘುಪತಿ ಭಟ್ ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು. ಪುಷ್ಪರಾಜ್ ಅಮೀನ್ ಮತ್ತು ಅವರ ತಂಡದ ವಿಶೇಷ ಪ್ರಯತ್ನಕ್ಕೆ ಶಾಸಕ ಕೆ ರಘುಪತಿ ಭಟ್ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ.